ನನ್ನ ಉಸಿರಿನಲ್ಲಿ ಬೆರೆತ ಕನ್ನಡ ಕಲಾಭಿಮಾನಿಗಳ ಪಾದಾವಿದಕ್ಕೆ ಜಗ್ಗೇಶನ ಸಹಸ್ರಾರು ನಮಸ್ಕಾರಗಳು. ನಾನು ನಿನ್ನೆ ನಡೆದಂಥ ಘಟನೆಯ ಬಹುತೇಕ ಎಲ್ಲರಿಗೂ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಈಗ ನಾನು ಮುಚ್ಕೊಂಡು ಹಿಂದೆ ಮುಂದೆನೋ ಯಾಕೆ ಮಾತಾಡಿ, ನಾನೊಬ್ಬ RSS ಕಾರ್ಯಕರ್ತ. ನನ್ನ ಕರ್ತವ್ಯ ನನ್ನ ಒಂದು ಪತ್ರಿಕೆಗಳು ಅಥವಾ ಯಾವುದ್ಯಾವುದು ಅಂಶಗಳಿದ್ದಾವೆ ಅದ್ರ ಪರವಾಗಿ ನಾನು ಮಾತಾಡಬೇಕಾದ್ದು ನನ್ನ ಧರ್ಮ. ಹೊಸದಿಗಂತ ನಮ್ಮ ಸಂಘಟನೆಯ ಪತ್ರಿಕೆ, ವಿಕ್ರಮ ನಮ್ಮ ಸಂಘಟನೆಯ ಪತ್ರಿಕೆ. ಅದರ ಬಗ್ಗೆ ನಾನು ಮಾತಾಡಿದಾಗ ನ್ಯಾಚುರಲ್ ಆಗಿ ಪಾಪ ಬೇರೆಯವ್ರಿಗೆ ಹರ್ಟ್ ಆಗ್ಬೋದು. ನಾನು ಸಿನಿಮಾ ರಂಗದಲ್ಲಿ ಸುಮಾರು 40 ವರ್ಷ ಕೆಲಸ ಮಾಡಿದ್ದೀನಿ. ಬಹುತೇಕ ಎಲ್ಲ ಮಾಧ್ಯಮದ ಮಿತ್ರರಿಗೆ ಗೊತ್ತಿದೆ ನಾನೇನಂತ. ಬಟ್ ಒಂದು ವಿಷಯವನ್ನು ಇದನ್ನು ಇಟ್ಕೊಂಡ್ಬಿಟ್ಟು ಜಗ್ಗೇಶು ದರ್ಶನ್ ಫ್ಯಾನ್ಸ್ಗೆ ಕಾಗೆ ಹಾರಿಸ್ಬಿಟ್ಟ, ಬಟಾ ಬಯಲಾದ. ಯಾವುದಿದು? ಏನು ಬಟಾ ಬಯಲು ಮಾಡೋಕ್ಕೆ ನಾನೇನು ರಾಬರಿ ಮಾಡಿದ್ದೀನ, ಕಳ್ತನ ಮಾಡಿದ್ದೀನ, ಅಥವಾ ಹೆದರ್ಕೊಂಡು ಯಾರಿಗಾದರೂ ಬಚ್ಚಿಕೊಂಡು ಕೂತಿದ್ದೀನ? ನಿನ್ನೆ ಬಂದಂಥ ಹುಡುಗರಿಗೆ ಅವರ ಮುಂದೆನೇ ಕೂತ್ಕೊಂಡು ಮಾತಾಡದೆ ತಾನೇ ನಾನು ಓಡೋಗ್ಬಿಟ್ನ ನಾನೆಲ್ಲಾದರೂ. ನಿನ್ನೆ ಕೂಡ ರಾತ್ರಿ ಆ ಹುಡುಗರು ನಮ್ಮ ರಾಜು ಅನ್ನೋ ಸ್ನೇಹಿತರ ಮುಖಾಂತರ ನಿನ್ನೆ ಬಂದವರೆಲ್ಲ ನನ್ನ ಹತ್ರ ಮಾತಾಡಿದ್ದಾರೆ ರಾತ್ರಿ ಫೋನಲ್ಲಿ. ನಿಮಗೆ ನನ್ನ ಒಂದು ವಿನಂತಿ ಇಷ್ಟೇ, ಯಾವುದೋ ಒಂದು ಸಣ್ಣ ವಿಷಯನ ಇಟ್ಕೊಂಡು ಜಗ್ಗೇಶ್ಗೆ ಅಪಮಾನ ಮಾಡಿಬಿಟ್ವಿ, ನಾವು ಅಪಮಾನ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಅನಿಸಿದ್ರೆ ನನಗೆ ಅದರಿಂದ ಯಾವ ನೋವು ನಷ್ಟವೂ ಇಲ್ಲ. ನನಗೆ ನಾನು ಅದರಲ್ಲಿ ಮಾತಾಡೋವಂಥ ಸಮಯದಲ್ಲಿ ನಾನು ಏನಂತ ಮಾತಾಡಿದ್ದೀನಿ? ಯಾವುದಾದ್ರೂ ಆಸ್ತಿ ಹೊಡೆಯೋಣ ಅಂತ ಮಾತಾಡಿದ್ದೀನಾ? ಅಥವಾ ಯಾವುದಾದ್ರೂ ಕಾಂಟ್ರ್ಯಾಕ್ಟ್ ಮಾಡ್ತೀನಿ ಅಂತ ಮಾತಾಡಿದ್ದೀನಾ? ಅಥವಾ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡೋಣ ಅಂತ ಮಾತಾಡಿದ್ದೀನಾ? ಅಥವಾ ಯಾರಿಗಾದರೂ ನೋವು ಕೊಡೋಣ ಅಂತ ಮಾತಾಡಿದ್ದೀನಾ? ಅಥವಾ ಯಾರಿಗಾದರೂ ಮರ್ಡರ್ ಮಾಡೋಣ ಅಂತ ಮಾತಾಡಿದ್ದೀನಾ? ಅಥವಾ ಈ ಕನ್ನಡದ ನೆಲಕ್ಕೆ ಅವಮಾನ ಆಗುವಂಥ ಮಾತುಗಳನ್ನ ಮಾತಾಡಿದ್ದೀನಾ? ಏನು ಮಾತಾಡಿದ್ದೀನಿ ನಾನು ಮಾತಾಡಿರೋದು ನನ್ನ RSS ಪತ್ರಿಕೆ. ಆ ಪತ್ರಿಕೆ ಹೆಸರು ಹೊಸ ದಿಗಂತ. 100 ಸರಿ ಹೇಳ್ತೀನಿ ಹೊಸ ದಿಗಂತ, 100 ಸರಿ ಅಲ್ಲ 1000 ಸರಿ ಹೇಳ್ತೀನಿ ಹೊಸ ದಿಗಂತ ನಮ್ಮ ಪತ್ರಿಕೆ. ಆ ಪತ್ರಿಕೆಗೆ ನಾವು ಪ್ರಚಾರ ಕೊಡಬೇಕಾದ್ದು ನಮ್ಮ ಧರ್ಮ. ಮಾಡಪ್ಪ ಅಂತ ನನ್ನ ಒಬ್ಬ ಖಾಸಗಿ ಮಾತಾಡಿದವನಿಗೆ ನಾನು ಹೇಳಿದ್ದೀನಿ ವಿನಃ ನಿಮ್ಮ TV ನಲ್ಲಿ ಬಂದು ಹೇಳಿರಲಿಲ್ಲ, ಅಥವಾ ನಿಮಗೆ ನಾನು ಅವಮಾನ ಮಾಡಿರಲಿಲ್ಲ, ಅಥವಾ ನಾನು ಯಾರಿಗೂ ನಾನು ಅಪಚಾರ ಮಾಡಿರಲಿಲ್ಲ. ನಾನು ಹೇಳಿದ್ದೀನಿ. ಏನು ತಪ್ಪಿದೆ? ಒಂದು ಖಾಸಗಿಯಾಗಿ ಮಾತಾಡುವಂಥ ವಿಚಾರಧಾರೆಗಳನ್ನ ಇವತ್ತು ಸಾರ್ವಜನಿಕ ಮಾಡಿ ಮಾತಾಡುವಂಥ ಒಂದು ಕುತಂತ್ರ ವ್ಯವಸ್ಥೆಗಳು ಇವತ್ತು ನಮಗೆ ಮೀಡಿಯಾಗಳಲ್ಲಿ ಇದ್ದಾವೆ ಅಂತ ಅಂದಿದ ತಕ್ಷಣ ನಾನು ಹೆದರ್ಕೊಂಡು ಮನೇಲಿ ಕೂತ್ಕೋತೀನಿ ಅನ್ನೋ ಭಾವನೆ ಬೇಡ. ನಾನು ತಪ್ಪೇ ಮಾಡಿಲ್ಲ, ಯಾಕೆ ಹೆದರ್ಕೊಳ್ಳಿ? ನಿಮಗೆ ಚೆನ್ನಾಗಿ ನೆನಪಿರಲಿ, ಕನ್ನಡಪ್ರಭ ಪತ್ರಿಕೆಗೆ ನಾನು ಹೇಳ್ತಾ ಇದ್ದೀನಿ, ನನ್ನ 40 ವರ್ಷದಿಂದ ನಾನು ಓದೋ ಪತ್ರಿಕೆ ಕನ್ನಡ ಪತ್ರಿಕೆ, ಕನ್ನಡಪ್ರಭ ನನ್ನ ಮನೆಯಲ್ಲಿ. ಇಂಥ ಒಂದು ಅಭಿಮಾನ ಇಟ್ಟ ನನಗೆ ನಿಮ್ಮ ಪತ್ರಿಕೆಯಲ್ಲಿ ಜಗ್ಗೇಶ್ ಬಗ್ಗೆ ಬಂದು ಕಾಗೆ ಹಾರಿಸ್ಬಿಟ್ಟ, ಆಮೇಲೆ ಯಾರೋ ಅವರು ಘೇರಾವ್ ಮಾಡಿಬಿಟ್ರು. ನಾನು ಇವಾಗ ತಪ್ಪಾಗಿ ಮಾತಾಡಿದೆ, ನಾನು ಒಬ್ಬ ಹಿರಿಯನಾಗಿ ಇದನ್ನು ತಿಳಿಗೊಳಿಸ್ಬಿಡೋಣ, ದೊಡ್ಡ ವಿಚಾರ ಅಲ್ಲ ಅಂತ. ರೇ, ಜ್ಞಾಪಕ ಇಟ್ಕೊಳ್ರಿ, ನಾನು ಕನ್ನಡ ಚಿತ್ರಕ್ಕೆ ಕಾಲಿಟ್ಟಾಗ ಯಾವನೂ ಹುಟ್ಟಿರಲಿಲ್ಲ. ಯಾರು ನೀವು ಸೋಕಾಲ್ಡು ನೀವು ಜಾಲರ ಹಿಡಿತಾ ಇದ್ದೀರಲ್ಲ ಅವ್ರು ಯಾರೂ ಹುಟ್ಟಿರಲಿಲ್ಲ. ನೀವು ಯಾರು ಬಕೆಟ್ ಹಿಡಿತಾ ಇದ್ದೀರಲ್ಲ ಅವ್ರು ಯಾರೂ ಹುಟ್ಟಿರಲಿಲ್ಲ. 80ನೇ ದಶಕದಲ್ಲಿ ಸಿನಿಮಾ ರಂಗಕ್ಕೆ ಬಂದವನ್ರಿ ನಾನು ರಾಜ್ಕುಮಾರ್ ಅಂತವ್ರು, ವಿಷ್ಣುವರ್ಧನ್, ಅಂಬರೀಷು, ಪ್ರಭಾಕರ್, ಶಂಕರ್ ನಾಗು, ಅನಂತ್ ನಾಗು ಅವ್ರ ಜೊತೆ ಹೆಜ್ಜೆ ಹಾಕ್ದವನು ನಾನು, ಅವ್ರ ಜೊತೆ ಮಾತಾಡ್ದವನು ನಾನು, ಬದುಕಿದವನು ನಾನು, ನಕ್ಕದವನು ನಾನು, ಹತ್ತವನು ನಾನು. ಇವತ್ತು ನಾನೇನಾದರೂ ಈ ಜಾಗದಲ್ಲಿ ನಿಂತಿದ್ದೀನಿ ಅಂದರೆ ನಿಮ್ಮ ಯಾರಿಂದ ಅಲ್ಲ, ನನಗೆ ಕನ್ನಡಿಗರ ಪ್ರೀತಿ ಹೃದಯದಿಂದ. ನಾನು ಇವತ್ತವರೆಗೂ ಕೂಡ ನನ್ನ ಎಡಗಾಲನ್ನು ಕೂಡ ನಾನು ಬೇರೆ ಭಾಷೆಗಿಟ್ಟಿಲ್ಲ. ಯಾವ ಭಾಷೆಯವ್ರಿಗೂ ಕೂಡ ನಾನು ಜಾಲರ ಹೊಡೆದಿಲ್ಲ. ಯಾವ ಭಾಷೆಯನ್ನು ಕಟ್ಕೊಂಡು ನನಗೇನಾಗಬೇಕಾಗಿಲ್ಲ. ಕನ್ನಡ 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 ಅಂತ ಸತ್ತಿದ್ದೀನಿ, ಮುಂದೆನೂ ಸಾಯ್ತೀನಿ ನಾನು. ನನಗೆ ಬಂದು ಅವಮಾನ ಮಾಡ್ತೀರಾ ನೀವು? ಕಾಗೆ ಹಾರಿಸ್ತಾನೆ ಜಗ್ಗೇಶು ಅಂತ. ನನ್ನ ಬದುಕಲ್ಲೇ ನಾನು ಕಾಗೆ ಹಾರಿಸಂಗಿದ್ದಿದ್ರೆ 20 ಸರಿ ನಾನು MLA ಆಗ್ತಿದ್ದೆ, 20 ಸರಿ ಮಂತ್ರಿ ಆಗ್ತಿದ್ದೆ. ನಾನು ಬಕೆಟ್ ಹಿಡಿದಿದ್ರೆ, ಬೂಟ್ ನೆಕ್ಕಿದ್ರೆ ನಾನು 100 ಪೋಸ್ಟ್ಗಳನ್ನ ತಗೊತಾ ಇದ್ದೆ. ಇವತ್ತು ನಾನು ಭಾಳ ಸ್ವಾಭಿಮಾನಿಯಾಗಿ ಬದುಕ್ತಾ ಇರೋದು ಯಾತಕ್ಕೆ ಅಂತ ಅಂದರೆ, ಈ ಥರ ನಿಮ್ಮಲ್ಲಿ ಈ ಮಾತನ್ನು ಕೇಳೋಕ್ಕಲ್ಲ. ಅಗಾಧವಾದ ಗೌರವ ಇದೆ ನಮಗೆ. ಇವತ್ತು ಮಾಧ್ಯಮ ಅಂತ ಅಂದರೆ ಇವತ್ತು ಒಂದು ಅವಿಭಾಜ್ಯ ಅಂಗ, ಸತ್ಯವನ್ನು ಜನಕ್ಕೆ ತಿಳಿಸುವಂಥ ಒಂದು ಅಂಗ ಅದು. ಮಾಧ್ಯಮ ಹೆಂಗಿರಬೇಕು ಅಂತ ಅಂದರೆ ತಂದೆ ಸಮಾನರಾಗಿರಬೇಕು, ತಾಯಿ ಸಮಾನರಾಗಿರಬೇಕು, ಏನು ನಡೆದಿದೆ ಅಂತ ತಿಳ್ಕೋಬೇಕು. ಯಾರು ಗೇರಾವ್ ಮಾಡಿದ್ರ ಅಲ್ಲಿ? ನಾನು ಯಾರು ಹೊಡೆಯಕ್ಕೆ ಬಂದಿದ್ರ? ಆಗತ್ತೇನ್ರಿ ನನ್ನ ಮೈನ ಮುಟ್ಟಕ್ಕೆ ಅವನ ಕೈಲಾದ್ರೂ ಈ ಕರ್ನಾಟಕದಲ್ಲಿ? ಏನು ಮಾತಾಡ್ತೀರಿ ನೀವು? ಕಾಗೆ ಹಾರಿಸ್ಬಿಟ್ಟ ಜಗ್ಗೇಶ್. ಇಟ್ಸ್ ನಾಟ್ ದ ವರ್ಡ್. ಕನ್ನಡಪ್ರಭ ಅಂತ ಮಹಾನ್ ಪತ್ರಿಕೆ ಎಲ್ಲ ಬಳಸುವಂಥದ್ದು ಇದು.
ಈ ಪತ್ರಿಕೆಗೆ ದೊಡ್ಡ ಇತಿಹಾಸ ಇದೆ. ಎಂತೆಂಥ ಮಹಾನ್ ಸಾಧಕರು ಇಲ್ಲಿ ಸಾಧನೆ ಮಾಡಿದ್ದಾರೆ. ಗೋಲಿ ಆಡೋ ಹುಡುಗರು ಥರ ಎಲ್ಲ ನೀವೆಲ್ಲ ಇದ್ದ ಅಂತಂದರೆ ಎಷ್ಟ್ರೀ ವಯಸ್ಸು ನನಗೆ? 58 ವರ್ಷ ನನಗೆ. ನಾನು ನಿಮ್ಮ ಸಮಾನವಾಗಿ ಬಂದು ನಿಂತ್ಕೊಂಡು ಮಾತಾಡೋಕ್ಕಲ್ಲ. ಆದರೆ ನಾನು ಆವಿಷ್ಕಾರಕ್ಕೆ ಒಂದು ಧನ್ಯವಾದನ ಅರ್ಪಿಸ್ತೀನಿ. ಇವತ್ತು ನಾನು ಏನೇ ಒಂದು ಮಾಡಬೇಕು ಅಂದರೆ ಒನ್ ಸೈಡ್ ಇಲ್ಲ. ಇವತ್ತು ನೀವು ಟಿವಿನಲ್ಲಿ ಹಾಕಿದ್ರೆ, ಪೇಪರಲ್ಲಿ ಹಾಕಿದ್ರೆ ನಂಬೋದಕ್ಕೆ ಜನ ಒನ್ ಸೈಡ್ ಇಲ್ಲ. ಅದು ಯಾವುದೇ ಕಾರಣಕ್ಕೂ ಇಲ್ಲ. ಸತ್ಯ ಹೇಳೋದಕ್ಕೆ ಇವತ್ತು ಈ ಮೀಡಿಯಾ ಇದೆ, ಸೋಷಿಯಲ್ ಮೀಡಿಯಾ ಇದೆ. ಇದನ್ನು ಸರಿಯಾಗಿ ಬಳಸ್ದ ಅಂತ ಅಂದರೆ ಏನು ಬೇಕಾದ್ರೂ ಅರ್ಥ ಆಗ್ತದೆ. ಭಾಳ ದೊಡ್ಡ ತಪ್ಪು ಮಾಡಿದ್ರಿ ನೀವು. ನಾನು ಮಾಧ್ಯಮವನ್ನು ಎಷ್ಟು ಗೌರವಿಸ್ತೀನಿ ಅಂತಂದರೆ ನಿಮಗೆ ನೆನಪಿದೆಯನ್ರಿ? ಎಂತೆಂಥ ನಟರು ಎಂತೆಂಥ ಮಾತಾಡಿದ್ದಾರೆ ನಿಮ್ಮ ಪತ್ರಿಕೆಗಳ ಬಗ್ಗೆ. ಅವಾಗೆಲ್ಲ ನಾನೇ ಅಲ್ವಾ ಅವ್ರ ಬುದ್ಧಿ ಹೇಳಿದ್ದು, ನಾನೇ ಅಲ್ವಾ ಅವ್ರ ಜೊತೆ ಇದ್ದಿದ್ದು. ಈಸ್ ದ ವೇ ಯು ಬಿಹೇವ್, ಈಸ್ ದ ವೇ ಯು ರೆಸ್ಪೆಕ್ಟ್ ಎ ಸೀನಿಯರ್ ಆರ್ಟಿಸ್ಟ್ ಇನ್ ಕರ್ನಾಟಕ. ಇಡೀ ಎಲ್ಲ ಅನ್ಯ ಭಾಷಿಗರೆಲ್ಲ ಬಂದು ಕರ್ನಾಟಕನ ದಬ್ಬಾಳಿಕೆ ಮಾಡ್ತಿದ್ದಾರೆ. ಇವತ್ತು ನಮ್ಮ ಎಲ್ಲ ಕನ್ನಡದ ಮಕ್ಕಳುಗಳನ್ನ ಬೆಳೆದಿರೋ ಥರ ತುಳಿತಾ ಇದ್ದಾರೆ. ಇವತ್ತು ನಮ್ಮವ್ರಿಗೆಲ್ಲ ಬಂದು ಪರಭಾಷೆನಲ್ಲಿ ಮಾತಾಡಿಸುವಂಥದ್ದು, ಮಾಡೋವಂಥದ್ದು ಪ್ರಚೋದನೆ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಹಾಳಾಗೋಗಲ್ಲ ಈ ಕನ್ನಡ ಇಂಡಸ್ಟ್ರಿ. ಯಾರು ಹೇಳೋರು ಕೇಳೋರಿಲ್ವಾ? ರಾಜ್ಕುಮಾರ್ ಅವರು ಸತ್ತು ಮಾರನೇ ದಿನ, ಅಂಬರೀಷ್ ಅವರು ಸತ್ತು ಮಾರನೇ ದಿನ, ವಿಷ್ಣುವರ್ಧನ್ ಸತ್ತು ಮಾರನೇ ದಿನ ಕನ್ನಡದ ಸ್ವಾಭಿಮಾನವೂ ಸಾಯ್ತಾ ಇದೆ. ನೆನಪಿಟ್ಟುಗಳಿ, ಉಳಿದಿರೋದು ನಾವು 3-4 ಜನ ಅಷ್ಟೇ ಮಾತ್ರ. ನಾನೊಬ್ಬ, ಶಿವರಾಜ್ಕುಮಾರ್ ಒಬ್ಬ, ರವಿಚಂದ್ರನ್ ಒಬ್ಬ, ರಮೇಶ್ ಒಬ್ಬ. ನಾವು ಸತ್ತ ಮೇಲೆ ನಮ್ಮ ತಿಥಿ ಮಾಡಿ ಆನಂದ ಪಡಿ, ಸಂತೋಷ ಪಡಿ ನೀವೆಲ್ಲರೂ. ಐ ಫೀಲ್ ಅಶೇಮ್ಡ್ ಆನ್ ಯು ಪೀಪಲ್. ನನಗೆ ಭಾಳ ನೋವು ಕೊಟ್ಟಿದ್ದೀರಿ ನೀವು. ನಾನು ಒಬ್ಬ ದೀಕ್ಷೆ ಆಗಿರೋಂಥ ಮನುಷ್ಯ ರೀ. ಮಠ ಮಾನ್ಯಗಳು, ದೇವರು ದಿಂಡ್ರು ಅಂತ ಪೂಜೆ ಮಾಡಿಕೊಂಡು ನಾನಾಯ್ತು, ನನ್ನ ಬದುಕಾಯ್ತು, ನನ್ನ ಸಂಸಾರ ಆಯಿತು ಅಂತ ಇರೋನು. ನನಗೆ ಅವಕಾಶ ಕೊಟ್ಟರೆ ಕನ್ನಡ ಚಿತ್ರರಂಗ ಬರ್ತೀನಿ, ಎಷ್ಟು ಬೇಕೋ ಅಷ್ಟು ನಾನು ಆ್ಯಕ್ಟ್ ಮಾಡ್ತೀನಿ, ಮನೆಗೆ ಹೋಗ್ತೀನಿ. ನನ್ನ ಪ್ರೀತಿಸುವಂಥ ಕೋಟ್ಯಾಂತರ ಆತ್ಮಗಳಿದ್ದಾವೆ ಅಲ್ಲಿ. ಅಲ್ಲಿ ನಿನ್ನೆ ಆಡಿದಂಥ ಮಾತುಗಳನ್ನ ನಾನೇನಾದ್ರೂ ಎತ್ತಿರ ಬೆಂಕಿ ಎಷ್ಟಂಗೆ ಅಲ್ಬೇಡ್ರಿ. ನನ್ನ ಒಕ್ಕಲಿಗತನಕ್ಕೆ ಮಾತಾಡಿದಾಗ ನಾನು ಸುಮ್ಮನೆ ಇದ್ದೀನಿ. ನೀನೊಬ್ಬ ಒಕ್ಕಲಿಗನ ಅಂತ ಕೇಳಿದ್ರು ಅವಾಗಲೂ ನಾನು ಸುಮ್ಮನೆ ಇದ್ದೀನಿ. ಅಲ್ಲಿ ಯಾರು ಬಂದಿದ್ದು? 20 ಜನ ಹುಡುಗರು ಬಂದಿದ್ರು. ಉದ್ವೇಗ ಇತ್ತು ಅವರಲ್ಲಿ. ಸತ್ಯ ಒಪ್ಕೊಂತೀನಿ. ನಾನು ಓಡೋಗ್ಲಿಲ್ವಲ್ಲ, ಗಂಡಸ್ ಥರ ಕೂತಿದ್ದೆ ಮುಂದೆ ಕುತ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅವ್ರಿಗೆ. ಕೇಳೋ ಸೌಜನ್ಯ ಇರಲಿಲ್ಲ. 100 ಜನ ಕಿರಿಸ್ತಾ ಇರ್ಬೇಕಾದ್ರೆ ಒಬ್ಬ ಹೆಂಗ್ರಿ ಮಾತಾಡೋಕ್ಕಾಗ್ತದೆ? ಅದು ಕಾಗೆ ಆರಿಸ್ಬಿಟ್ಟ, ಎಸ್ಕೇಪ್ ಆಗ್ಬಿಟ್ಟ, ಓಡೋಗ್ಬಿಟ್ಟ, ಬುದ್ಧಿ ಕಲಿಸ್ಬಿಟ್ಟ. ನನಗೆ ಬುದ್ಧಿ ಕಲಿಸ್ಬೇಕಾಗಿರೋದು ರಾಘವೇಂದ್ರ ಸ್ವಾಮಿಗಳು, ನನಗೆ ಬುದ್ಧಿ ಕಲಿಸ್ಬೇಕಾಗಿರೋದು ಕನ್ನಡಿಗರು, ನನಗೆ ಬುದ್ಧಿ ಹೇಳಬೇಕಾಗಿರೋ ನನ್ನ ಹೆತ್ತ ಜನ. ಯಾವ ಒಬ್ಬ ನಟ, ಅವನ ಅಭಿಮಾನಿಗಳು ನನ್ನ ಹತ್ರ ಬರೋಕ್ಕಾಗೋದಿಲ್ಲ. ನಾನು ಇವತ್ತು ಹೇಳ್ತೀನಿ, ಔಟ್ರೇಟ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಪಾಡಿಗೆ ನನ್ನ ಬಿಡಿ, ನನ್ನ ಪಾಡಿಗೆ ನಾನು ಕನ್ನಡದ ಕೆಲಸ ಮಾಡ್ತೀನಿ, ಕನ್ನಡದ ನಟನಾಗಿದ್ದೀನಿ. ಎಷ್ಟೋ ಜನ ಮಕ್ಕಳುಗಳು ಇವತ್ತು ನನ್ನ ಭಾವನೆನ ಅರ್ಥ ಮಾಡಿಕೊಂಡು ಅವರ ಕಷ್ಟ ಸುಖಕ್ಕೆ ನನ್ನಲ್ಲಿ ಸಲಹೆ ಕೇಳೋ ಥರ ಆಗಿದ್ದೀನಿ. ದಯವಿಟ್ಟು ನನ್ನನ್ನು ಈ ಥರ ಅವಮಾನ ಮಾಡೋದಕ್ಕೆ ಬರಬೇಡ್ರಿ. ನನ್ನ ಪಾಡಿಗೆ ನಾನು ಇನ್ನೂ 16 ವರ್ಷ ಇಲ್ಲಿ ಕನ್ನಡದ ಕೆಲಸ ಮಾಡಬೇಕು ಅಂತ ಇದ್ದೀನಿ. ನನ್ನ ಮಸಿ ಬಳಿಬೇಡಿ ನೀವು. ನೀವೆಲ್ಲ ಕನ್ನಡಪ್ರಭ ಆಗಲಿ ಅಥವಾ ನಿಮ್ಮ ಸುವರ್ಣ ಟಿವಿ ಆಗಲಿ, ನೀವೆಲ್ಲ ನನ್ನ ಸ್ನೇಹಿತರಲ್ವಾ? ನೀವೆಲ್ಲ ನನ್ನ ಪ್ರೀತಿಸಲಿಲ್ವಾ? ಹೆಂಗ್ರಿ ಮನಸ್ಸು ಬರುತ್ತೆ ನಿಮಗೆ ನನ್ನ ಬಗ್ಗೆ ಈ ಥರ ಎಲ್ಲ ಬರೆಯೋದಕ್ಕೆ? ಐ ಫೆಲ್ಟ್ ಅಶೇಮ್ಡ್. ನೆವರ್ ಡೂ ದಿಸ್. ಯಾರಿಗೂ ಕಾಕ ಹೊಡಿಬೇಡ್ರಿ. ಆಮೇಲೆ ಇಂಥ ಸ್ಥಿತಿಗತಿಗಳನ್ನ ನೀವು ಡೆವಲಪ್ ಮಾಡೋದಕ್ಕೆ ಹೋದ್ರಿ ಅಂದರೆ ರೌಡಿಸಮ್ ಸ್ಟಾರ್ಟ್ ಮಾಡ್ತಾರೆ ಇಂಡಸ್ಟ್ರಿನಲ್ಲಿ. ಎಲ್ಲ ನಟರುಗಳಿಗೆ ಎದುರಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಿ ಹ್ಯಾವ್ ಟು ಸ್ಟಾಪ್ ಇಟ್. ಇದು ರೌಡಿಸಮ್ ಸೆಂಟ್ರಲ್ ರೀ. ಇದ್ರೆ ಕೂತು ನಿಂತು ಮಾತಾಡಬೇಕು. ದೊಡ್ಡವರು ಚಿಕ್ಕವರು ಇದ್ದಾರೆ ಇಲ್ಲಿ. ಯಾಕೆ ಇವತ್ತು ನಾನು ಹೇಳ ಏನಾಗ್ತಾ ಇದೆ ಕನ್ನಡ ಸಿನಿಮಾ ರಂಗ? ಇವತ್ತು ಒಬ್ಬ ನಟನ ಸಿನಿಮಾ ಹಿಟ್ ಆಯ್ತು ಅಂದರೆ ಇನ್ನೊಬ್ಬ ನಟ ಇನ್ನೊಂದು ಹುನ್ನಾರ ಮಾಡ್ತಾನೆ, ಇನ್ನೊಂದು ಥರ ಮಾಡ್ತಾರೆ. ಇಲ್ಲಿ ಏನಾಗಿದೆ ಅಂದರೆ, ನಾವು ಬೆಳೆಯೋಣ, ನಾವೆಲ್ಲ ಕನ್ನಡದವರು, ನಮ್ಮ ಪಿಕ್ಚರ್ ಓಡ್ತಾ ಇದೆ ಅನ್ನೋ ಭಾವನೆ ಬಂದಿಲ್ಲ. ನಾನೊಬ್ಬನೇ ಓಡ್ಬೇಕು, ನಾನೊಬ್ಬನೇ ಬೆಳಿಬೇಕು, ನಾನೊಬ್ಬನೇ ಉದ್ಧಾರ ಆಗಬೇಕು, ಇನ್ಯಾರೂ ಬರ್ಕೂಡ್ದು ಅನ್ನೋ ಒಂದು ಸ್ಥಿತಿ ಬರ್ತಾ ಇದೆ. ಇದು ತಗೊಂಡು ಎಲ್ಲೋಗ್ತದೆ ಅನ್ನೋ ದರಿದ್ರ ರಾಜಕಾರಣಗಳಲ್ಲಿದೆ. ರೌಡಿಸಮ್ ಮಾಡೋವಂಥದ್ದು, ಗೇರವ್ ಮಾಡೋವಂಥದ್ದು. ಇನ್ನೊಂದು ನಮಗೆ ಗೊತ್ತಿಲ್ವಾ? ನಮಗೆ ಜನ ಇಲ್ವಾ? ಬರೋದಿಲ್ವಾ ಗೇರವ್ ಮಾಡೋದಕ್ಕೆ? ಬರ್ತಾರೆ. ನಾನು ಅದಕ್ಕೆಲ್ಲ ಅಕ್ಸೆಪ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ, ಎಲ್ಲ ನನ್ನ ಕನ್ನಡಿಗರ ತಂದೆ ತಾಯಿಗಳಿಗೆ ಹೇಳ್ತೀನಿ, ದಯಮಾಡಿ ಇಂಥ ವಿಚಾರಧಾರೆಗಳನ್ನ, ಹಿರಿಯರಿಗೆ ಅಪಮಾನ ಮಾಡಿಸುವಂಥದ್ದನ್ನು ದಯವಿಟ್ಟು ಎನ್ಕರೇಜ್ ಮಾಡೋಕ್ಕೆ ಹೋಗಬೇಡಿ. ನೀವು ಯಾವತ್ತೂ ತಪ್ಪು ದಾರಿಗೆ ಹೋದವ್ರನ್ನ ತಿದ್ದಿ ತುಳಿಯುವಂಥ ಕೆಲಸಗಳನ್ನ ಮಾಡಬೇಕು. ನೀವು ಈ ಥರ ಎನ್ಕರೇಜ್ ಮಾಡಿಕೊಂಡು ಪೇಪರ್ಗಳಲ್ಲೆಲ್ಲ ಈ ಥರ ಎಲ್ಲ ಈ ದರಿದ್ರ ಆರ್ಟಿಕಲ್ನೆಲ್ಲ ಬರ್ಕೊಂಡು ನೀವು ಕಾಗೆ ಆರಿಸ್ಬಿಟ್ಟ, ಇನ್ನೊಂದು ಮಾಡ್ಬಿಟ್ಟ, ಮತ್ತೊಂದು ಮಾಡ್ಬಿಟ್ಟ ಅಂತ ನೀವು ಬರಿತಾ ಹೋದರೆ ದಟ್ ಮೀನ್ಸ್ ನೀವು ಬೇರೆ ಕಡೆ ಒಂದು ಕುಚೇಷ್ಟನ ಎನ್ಕರೇಜ್ ಮಾಡ್ತಾ ಇದ್ದೀರಾ ಅಂತ ಆಯಿತು. ನೀವು TRPಗೋಸ್ಕರ ಬೇರೆ ಏನೋ ಅವತಾರ ಮಾಡ್ತಾ ಇದ್ದೀರಾ ಅಂತ ಆಯಿತು. ಹೆದರಿಸ್ಬೇಡಿ. ನಾವು ಯಾವಾಗ ತಪ್ಪು ಮಾಡ್ತೀವಲ್ಲ, ಕಳ್ತನ ಮಾಡ್ತೀವಿ, ಸುಳ್ಳು ಹೇಳ್ತೀವಿ, ಮೋಸ ಮಾಡ್ತೀವಿ, ಇನ್ನೊಬ್ರು ತಲೆ ಹೊಡಿತೀವಿ, ಮರ್ಡರ್ ಮಾಡ್ತೀವಿ ಅಂದಾಗ ನಾನು ನಿಮ್ಮ ಮುಂದೆ ನನ್ನ ಚಪ್ಪಲಿನ ಬಿಚ್ಚಿ ನೀಲ್ ಡೌನ್ ಮಾಡಿ ನಿಮಗೆ ಸಾರಿ ಕೇಳ್ತೀನಿ. ನಾನು ಹಂಗಲ್ಲ. ಅಪ್ಪನು ಹುಟ್ಟಿದ ಮಗ, ಕನ್ನಡ ಅಂತ ಬದುಕಿರೋನು. ನನ್ನ ಪಾಡಿಗೆ ನಾನಾಯಿತು, ನನ್ನ ಬದುಕಾಯಿತು, ನನ್ನ ಕನ್ನಡಿಗರಾಯಿತು ಅಂತ ಇದ್ದೀನಿ ನಾನು. ನಮ್ಮ ಕನ್ನಡಿಗರು ಸತ್ತೋಗಿಲ್ಲ, ಬದುಕಿದ್ದಾರೆ. ನೆನಪಿಟ್ಕೊಳ್ಳಿ. ಈ ಥರ ಕೆಲಸ ಯಾವತ್ತೂ ಮಾಡಕ್ಕೆ ಹೋಗಬೇಡಿ. ಇದು ನನಗೆ ದುಃಖ ಆಗಿದ್ದು ಯಾಕೆ, ಬೇಜಾರಾಗಿದ್ದು ಯಾಕೆ ಅಂದರೆ, ಯು ಆರ್ ಇನ್ಸಲ್ಟಿಂಗ್. ನನ್ನ 40 ವರ್ಷನ ಇನ್ಸಲ್ಟ್ ಮಾಡ್ತಾ ಇದ್ದೀರಿ. 40 ವರ್ಷ ಊಟ ಇಲ್ಲದೆ, ನಿದ್ರೆ ಇಲ್ಲದೆ, ಚಾಪೆ ಹಾಸ್ಕೊಂಡು ಬೆಳೆದವ್ ನಾನು.
ಸುಮ್ಮನೆ ಬಂದ್ಬಿಟ್ಟು ಜಾಲರ ಹೊಡ್ಕೊಂಡು ಬೆಳೆದವನಲ್ಲ ನಾನು, ತಲೆ ಹಿಡಿದು ಬೆಳೆದವನಲ್ಲ ನಾನು ಕನ್ನಡಿಗರ ಚಪ್ಪಾಳೆ ತೊಗೊಂಡು ಬೆಳೆದವನು. ನೀವು ನನಗೆ ಅವಮಾನ ಮಾಡೋದು ಒಂದೇ, ನೀವು ಕನ್ನಡಿಗರಿಗೆ ಅವಮಾನ ಮಾಡೋದು ಒಂದೇ. ದಯವಿಟ್ಟು ವಿನಂತಿ ಮಾಡ್ತೀನಿ, ಈ ಥರ ಕುಚೇಷ್ಟೆ ಮಾತುಗಳನ್ನೆಲ್ಲ ಮಾತಾಡಬೇಡಿ. ನನಗೂ ಮಾತಾಡೋಕ್ಕೆ ಬರುತ್ತೆ, ನನ್ನ ಹತ್ರನೂ ಮಾಧ್ಯಮ ಇದೆ. ನಿಮಗೆ ಬಿಡಿಸಿ ಹೇಳಿದ್ದೀನಿ. ಅದು ಯಾರೋ ಒಬ್ಬ ವೆಬ್ ಡಿಸೈನರ್ ಬಗ್ಗೆ ಮಾತಾಡಿದ್ದನ್ನು ಕುಚೇಷ್ಟೆ ನಡೀತಾ ಇದೆ, ಬಿ ಕೇರ್ಫುಲ್, ಮಾತಾಡೋಕ್ಕೆ ಹೋಗ್ಬೇಡಿ, ದಯಮಾಡಿ ಮಾತಾಡಬೇಡಿ. ಅಗಾಧವಾದ ಗೌರವ ಇದೆ ನನಗೆ. ಮಾಧ್ಯಮ ಅಂದರೆ ನನ್ನ ಬೆಳೆಸಿರೋದು ಮಾಧ್ಯಮ, ನೆನಪಲ್ಲಿಟ್ಕೊಳ್ಳಿ. ಮಾಧ್ಯಮ ಅಂದರೆ ಆ ಕಾಲದಲ್ಲಿ ಇದ್ರಲ್ಲ, ಬೆಳೆಸಿದ್ರಲ್ಲ ನನ್ನ ಮಾಧ್ಯಮ. ಹೋಗಿ ಅವ್ರನ್ನ ಭೇಟಿ ಮಾಡಿ, ಯಾವ ಥರ ಇತ್ತು ನಮ್ಮವರ ಸಂಬಂಧ ಅಂತ ಕೇಳಿ. ಯಾಕ್ರಿ ಈ ಥರ ಆಗ್ತಾ ಇದ್ದೀರಿ? ಯಾಕೆ? ವೈ ಯು ಪೀಪಲ್ ಆರ್ ಬಿಹೇವಿಂಗ್ ಲೈಕ್ ದಿಸ್? ಇಟ್ಸ್ ನಾಟ್ ಗುಡ್. ಒಳ್ಳೇದಾಗೋದಿಲ್ಲ. ನಾನು ಸತ್ಯ ಹೇಳ್ತೀನಿ. ನನ್ನ ಪಾಡಿಗೆ ನಾನು ದೇವರಲ್ಲಿ ನೆಮ್ಮದಿಯಾಗಿ ಧನ್ಯವಾದ ಹೇಳ್ಕೊಂಡು ಆರಾಮಾಗಿ ಆನಂದವಾಗಿ ರಾಯರ ಸ್ಮರಣೆ ಮಾಡಿಕೊಂಡು ಬದುಕ್ತಾ ಇದ್ದೀನಿ. ಇನ್ನು 2 ವರ್ಷ ಹೋದರೆ 60 ವರ್ಷ ಆಗ್ತದೆ. ಬೇಕಾ? ನಿಮ್ಮ ಅಪ್ಪ ಅಮ್ಮ ಇಲ್ವಾ ನನ್ನ ವಯಸ್ಸವನು? ಅವ್ರಿಗೂ ಅವಮಾನ ಮಾಡ್ತೀರೇನ್ರಿ ಈ ಥರ? ವೆರಿ ಬ್ಯಾಡ್. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್. ಡೋಂಟ್ ಡೂ ದಿಸ್. ಮತ್ತೊಮ್ಮೆ ಹೇಳ್ತೀನಿ, ಹೊಸ ದಿಗಂತ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಪತ್ರಿಕೆ ಬಗ್ಗೆ ಮಾತಾಡ್ತೀನಿ. ನಾನು ಇನ್ಮೇಲೆ ನಾನೊಬ್ಬ RSS ಕಾರ್ಯಕರ್ತ ರೀ, ದೇಶ ಸೇವೆ ಮಾಡುವಂಥ ಒಂದು ಸಂಘಟನೆ ಕಾರ್ಯಕರ್ತ. ನಾನು ಮಾತಾಡ್ತೀನಿ. ನಿಮಗೆ ಅದು ಬೇಜಾರಿತ್ತು ಅಂದರೆ ದಯವಿಟ್ಟು ಅದರಲ್ಲೂ ಬೈರಿ ನಂಗೆ ಬೇಜಾರಿಲ್ಲ. ಇನ್ನು ಮುಂದೆ ನನ್ನ ಯಾವ ವಿಚಾರಧಾರೆಗೂ ನಾನು ಇನ್ಮೇಲೆ ಬರೋದಿಲ್ಲ. ನನಗೆ ಸಾಕು. ನನಗೇನಾದ್ರು ಅನ್ನಿಸ್ಬೇಕು ಅಂದರೆ ಕನ್ನಡಿಗರ ನನ್ನ ಮೇಲೆ ನಂಬಿಕೆ ಇದ್ದರೆ ನನ್ನ ಮಾಧ್ಯಮದ ಮುಖಾಂತರ ಐ ವಿಲ್ ಟೆಲ್. ನಾನು ತಿಳಿಸ್ತೀನಿ. ದಯವಿಟ್ಟು ಇಂಥ ರೋಡಿಸಮ್ ಮಾಡೋಕ್ಕೆ ಹೋಗಬೇಡಿ. ಇದು ಕನ್ನಡ ಚಿತ್ರರಂಗ ಹಾಳಾಗೋಗ್ತಾ ಇದೆ, ಸರ್ವನಾಶ ಆಗ್ತಾ ಇದೆ. ಇವತ್ತು ಹೇಳ್ತೀನಿ ಕೇಳಿ, 3 ದಿನ ಬರ್ತಾ ಇದ್ದಾರಲ್ಲ ಜನ ಥಿಯೇಟ್ರ್ ಮುಂದೆ, ಅದಲ್ಲ ರೀ ಜೀವನ. ಒಬ್ಬೊಬ್ಬ ಪ್ರೊಡ್ಯೂಸರ್ ರೋಡಿಗೆ ಬರ್ತಾ ಇದ್ದಾನೆ, ಸೂಸೈಡ್ ಮಾಡ್ಕೊತಾ ಇದ್ದಾನೆ. ಅದನ್ನ ಮುಂದೆ ನೀವೇ ನೋಡ್ತೀರಾ, ನಿಮಗೆ ಗೊತ್ತಾಗ್ತದೆ ಆ ಹಣೆ ಬರ. ಯಾವುದ್ರಿ ಇದು ಬೂಟಾಟಿಕೆ ಸ್ಟಾರ್ಡಮ್ ಆಕ್ಟಿವಿಟೀಸ್ ಎಲ್ಲ ಮಾಡಿಕೊಂಡು. ನನಗಿಲ್ವೇನ್ರಿ ಅಭಿಮಾನಿ ಸಂಘ? 167 ಸಂಘ ಇದೆ ರೀ. ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ. ನಾನು ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ದೀನಿ, ನೀವು ಯಾರು ಕೂಡ ಪ್ರತಿಕ್ರಿಯಿಸಬಾರ್ದು. ಇದು ತಿಳಿದೇ ಆಗಿರುವಂಥದ್ದು. ಮಾತಾಡ್ತೀನಿ, ತಿಳಿಸ್ತೀನಿ ಅಂತ ನಿನ್ನೆ ರಾತ್ರಿ ಎಲ್ಲ ಫೋನಲ್ಲಿ ಮಾತಾಡಿದ್ದಾರೆ. ನಾನೆಲ್ಲ ಬಂದು ಹೇಳಲ್ಲ ನಿಮಗೆ. ಬೀಯಿಂಗ್ ಎನ್ ಆ್ಯಕ್ಟರ್, ಶುಡ್ ಐ ಕಮ್ ಎವ್ರಿ ಡೇ ಅಂಡ್ ಸಿಟ್ ಇನ್ ಫ್ರಂಟ್ ಆಫ್ ಯುವರ್ ಟಿವಿ? ನಿಮ್ಮ ಟಿವಿಲಿ ಕೂತ್ಕೊಂಡು ಬಾಯಿ ಬಿಡ್ಕೊಳ್ಳ ನಾನು ಬಂದು? ಏನಕ್ಕೆ ಬರಲಿ? ನಾನು ಬರೋದಿಲ್ಲ. ಇಡೀ ಕರ್ನಾಟಕ ಜನತೆ ಗೊತ್ತಿದೆ ನಾನೇನಂತ. ಭಾಳ ಪರಿಶುದ್ಧವಾಗಿ ಬದುಕಿದ್ವಿ ಈ ಸಮಾಜದಲ್ಲಿ ನಾವು. ನಾನು ರೀ ಒಕ್ಕಲಿಗ ಮನೆತನದಲ್ಲಿ ಬಂದವನು ರೀ. ತಿನ್ನಕ್ಕೆ ಅನ್ನ ಇಲ್ಲದೆ ಗೋಣಿಚೀಲ ಹಾಸ್ಕೊಂಡು ಬಂದು ಕಷ್ಟಪಟ್ಟು ನಾನು 40 ವರ್ಷಗಳ ಕಾಲ 150 ಸಿನಿಮಾ ಮಾಡಿದ್ದೀನಿ. ನಾನು 29 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. 2 ಬಾರಿ ಶಾಸಕ ಆಗಿದ್ದೀನಿ. ಎಲ್ಲೂ ಕೂಡ ಹಲ್ಕಟ್ ಕೆಲಸ ಮಾಡಿಲ್ಲ, ಲೋಫರ್ ಕೆಲಸ ಮಾಡಿಲ್ಲ, ತಲೆ ಹಿಡಿದಿಲ್ಲ, ಕಳ್ತನ ಮಾಡಿಲ್ಲ, ಲಂಚ ತಗೊಂಡಿಲ್ಲ, ಪ್ರಾಮಾಣಿಕವಾಗಿದ್ದೀನಿ. ಇದಕ್ಕೆ ಬೃಂದಾವನದಲ್ಲಿರೋ ರಾಯರ ಸಾಕ್ಷಿ, ಕನ್ನಡಿಗರ ಸಾಕ್ಷಿ. ನೆವರ್ ಡೂ ದಿಸ್ ಫ್ರೆಂಡ್ಸ್. ನಂಗೆ ಇಷ್ಟ ಆಗಲಿಲ್ಲ, ಇದು ಭಾಳ ನೋವಾಯಿತು. ನನ್ನ ಹೆಂಡತಿ ಭಾಳ ರಿಕ್ವೆಸ್ಟ್ ಮಾಡಿದ್ಲು, ನೋ ಎಕ್ಸೈಟ್ ಆಗಬೇಡಿ, ಮಾತಾಡಬೇಡಿ ಅಂತ. ನನ್ನ ಹೆಂಡತಿಗೆ ಹೇಳಿದೆ, ನೀವು ಇದರಲ್ಲಿ ಇನ್ವಾಲ್ವ್ ಆಗಬಾರ್ದು ಅಂತ ಹೇಳಿ ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ನಾನು ತುಂಬ ಹರ್ಟ್ ಆಗಿದೆ. ತುಂಬ ದೊಡ್ಡ ಇತಿಹಾಸ ಇರುವಂಥ ಕನ್ನಡಪ್ರಭ ಪತ್ರಿಕೆ ಘನವಾದ ವಿಚಾರ ಬರಬೇಕು, ಸಮಾಜ ತಿದ್ದುವಂಥ ವಿಚಾರ ಬರಬೇಕು, ರೈತರ ಸಮಸ್ಯೆ ಬರಬೇಕು, ಒಂದು ಸಮಾಜ ಸ್ವಾಸ್ಥ್ಯನ ಕೆಡಿಸ್ತಾ ಇರೋವ್ರ ವಿರುದ್ಧ ಧ್ವನಿ ಬರಬೇಕು. ರೌಡಿಸಮ್ ಮಾಡೋದು, 20 ಜನ ಬಂದು ಗೇರಾವ್ ಮಾಡೋದು ನಿಮಗೆ ಅದೊಂಥರ ತಮಾಷೆಯಾಗಿ ಕಾಣ್ತಿದ್ಯಾ? ಆನಂದವಾಗಿ ಕಾಣ್ತಾ ಇದೆಯಾ? ನನಗೆ ಅನ್ನಿ, ನಾನು ದಿನ ರೋಡಲ್ಲೇ ನಿಂತಿರ್ತೀನಿ 1000 ಜನ ಕಟ್ಕೊಂಡು. ಇದೆಲ್ಲ ಒಂದು ದಿನನಾ? ಐ ವಿಲ್ ನೆವರ್ ಡೂ ದಟ್ ಮಿಸ್ಟೇಕ್. ಇಟ್ ಶುಂಟ್ ಹ್ಯಾಪನ್. ಇದು ಯಾರ್ಯಾರೋ ಸ್ಟಾರ್ಗಳಿಗೆಲ್ಲ ತಂದಿಕ್ಬಿಟ್ಟು ತಮಾಷೆ ನೋಡೋದು, ಮಜಾ ತೊಗೊಳೋದು ಎಲ್ಲ ಬಿಟ್ಟುಬಿಡಿ. ಇದು ವರ್ಕೌಟ್ ಆಗೋದಿಲ್ಲ. ಜನಕ್ಕೆ ಗೊತ್ತಾಗ್ತದೆ. ದೇ ವಿಲ್ ನೋ ಒನ್ ಡೇ ದೇ ವಿಲ್ ನೋ. ದಯವಿಟ್ಟು ಬೇಡಿ. ನಾನು ಪೂಜೆ ಮಾಡಿ ನಗ್ನಗ್ತಾ ಶೂಟಿಂಗ್ ಹೋಗೋಣ ಅಂತ ಇದೆ. ಯು ಹರ್ಟೆಡ್ ಮೀ. ನಿಮ್ಮ ಬರವಣಿಗೆ ನೋಡಿ ನಂಗೆ ತುಂಬ ಹರ್ಟ್ ಆಯಿತು. ಕಾಗೆ ಹಾರಿಸ್ತೀನ ನಾನು, ಓಡೋಗ್ತೀನ ನಾನು. ಜಿಂದಗಿನಲ್ಲಿ ಓಡೋಗಲ್ಲ. ಅಪ್ಪನಿಗೆ ಹುಟ್ಟಿದ ಮಗ. ನಮ್ಮಪ್ಪನ ಹೆಸರು ಶಿವಲಿಂಗೇಗೌಡ, ತುರುವೇಕೆರೆ ತಾಲೂಕ್, ಮೈಸಂದ್ರ ಹೋಬಳಿ, ಆನಡ್ಗು ಗ್ರಾಮ. ಆ ಅಪ್ಪನಿಗೆ ಹುಟ್ಟಿದ ಮಗ. ನಾನು ಎಲ್ಲೂ ಓಡೋಗಲ್ಲ. ಐ ನೋ ಹೌ ಟು ಹ್ಯಾಂಡಲ್ ಎವ್ರಿಥಿಂಗ್. ಥ್ಯಾಂಕ್ ಯು, ನಮಸ್ಕಾರ, ಗಾಡ್ ಬ್ಲೆಸ್ ಯು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.